ಖಾಸಗಿ ಜಾಗದ ಕಲ್ಲಿನ ಕೋರೆಯಲ್ಲಿ ನೀರು ತುಂಬಿ ಡೆಂಗ್ಯೂ ಭೀತಿಯಲ್ಲಿ ಇರುವ ಜನತೆ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರೂ ಕೂಡ ಸಿಕ್ಕಿಲ್ಲ ಪರಿಹಾರ. ನೀವೇ ಗುಂಡಿ ಮುಚ್ಚಿ ಎಂದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಮಂಗಳೂರು ನಗರ ಭಾಗದಲ್ಲಿ ಡೆಂಗ್ಯೂ ರೋಗ ಉಲ್ಬಣಗೊಳ್ಳುತ್ತಿದೆ. ಆರೋಗ್ಯ ಇಲಾಖೆ ಡೆಂಗ್ಯೂ ನಿರ್ಮೂಲನೆಗೆ ಹೋರಾಟ ನಡೆಸುತ್ತಿದ್ರೂ ಕೆಲವೊಂದು ಕಡೆಗಳಲ್ಲಿ ಲಾರ್ವಾ ಉತ್ಪತ್ತಿ ತಾಣಗಳಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಜನರನ್ನು ಕಾಡುತ್ತಿದೆ. ಮಂಗಳೂರು ನಗರ ಹೊರವಲಯದ ನೀರುಮಾರ್ಗ ಸಮೀಪದ ಅಡ್ಯರ್ ಪದವು ಭಾಗದಲ್ಲಿ ಹಲವು ವರ್ಷಗಳ ಹಿಂದೆ ನಿರ್ಮಾಣವಾದ ಕಲ್ಲಿನ ಕೊರೆಯ ಹೊಂಡದಲ್ಲಿ ತ್ಯಾಜ್ಯ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಹೊಂಡದಲ್ಲಿ ಮಳೆ ನೀರಿನ ಜೊತೆಗೆ ಅದ್ಯರೋ ತಂದು ಸುರಿಯುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹೆಚ್ಚಾಗಿದ್ದು ದುರ್ನಾತ ಬೀರುತ್ತಿದೆ. ಹೊಂಡದ ಪಕ್ಕದಲ್ಲೇ ಇರುವ ಮನೆಗಳಿಗೆ ರಾತ್ರಿ ಇಡೀ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಡೆಂಗ್ಯೂನಂತಹ ಮಾರಕ ಕಾಯಿಲೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ತುಂಬ ಸಮಯದಿಂದ ಹೀಗೆ ಉಂಟು ಸಮಸ್ಯೆ. ಅಂದರೆ ನಾವು ಹುಟ್ಟಿದಾಗಿಂದ ಹೀಗೆ ಉಂಟು. ಆದರೆ ಈಗ ಸ್ವಲ್ಪ ಜಾಸ್ತಿ, ಅಂದರೆ ಕಸ ಎಲ್ಲ ತುಂಬ ಆದ್ದರಿಂದ ಈಗ ತುಂಬ ಕಷ್ಟ ಆಗ್ತುಂಟು. ನಾವು ತಿಳಿಸುವವರಿಗೆಲ್ಲ ತಿಳಿಸಾಗಿದೆ, ಯಾರ್ದು ರೆಸ್ಪಾನ್ಸ್ ಇಲ್ಲ. ಪಂಚಾಯತಿಯವರಿಗೆ ಹೇಳಿದ್ದೇವೆ, ಅವ್ರು ಬಂದು ನೋಡ್ತಾರೆ ಹೋಗ್ತಾರೆ. 5 ವರ್ಷದಿಂದ ನಾವು ಹೇಳ್ತಾನೆ ಇದ್ದೇವೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ, ರೆಸ್ಪಾನ್ಸ್ ಇಲ್ಲ. ಮತ್ತು ಯಾರಿಗೆಲ್ಲ ಇಲ್ಲಿ ಜಾಗದವ್ರಿಗೆ ಹೇಳಿ ಆಗಿದೆ, ಜಾಗದವರು ಬರ್ತಾರೆ, ಎಂತ ಮಾತಾಡ್ತಾರೆ ಅಂತಿಲ್ಲ. ಅಂದರೆ ನೀವು ಮುಂಚೆಯಲ್ಲಿದ್ದರೆ ಹಾಗೆಲ್ಲ ಕೇಳ್ತಾರೆ. ಮುಂಚೆಯಲ್ಲಿದ್ದರೆ ನಮಗೆ ಈಗ ಸಮಸ್ಯೆ ಆದರೆ ನಾವು ಈಗಲ್ಲ ಹೇಳಬೇಕು. ಹೇಳ್ತಿದ್ದೇವೆ, ಅವ್ರದ್ದು ರೆಸ್ಪಾನ್ಸ್ ಇಲ್ಲ, ಎಂತ ಮಾಡೋದು. ಇದು ಅಡ್ಯರ್ ಪದವು ಕೋರ್ದಪುಸಾನ ದೈವಸ್ಥಾನ ಉಂಟು, ಅದರ ಹತ್ತಿರ ಬರ್ತದೆ ಇದು. ಅಂದರೆ ನೀವು ಇಲ್ಲಿ ಒಂದು 4-5 ಮನೆ ಇರುವಾಗ ಹಾಗೆ ಈ ಸಮಸ್ಯೆಗೆ ಬರಲಿಕ್ಕೆ ಅಲ್ಲ, ತುಂಬ ಮನೆ ಉಂಟು ಇಲ್ಲಿ. ಅಂದರೆ ಇದು ಇಲ್ಲಿ ಒಂದಲ್ಲ ಇರೋದು, ತುಂಬ ಉಂಟು. ಅಡ್ಯರ್ ಪದವಲ್ಲಿ ಅಲ್ಲಿ ಸಿಗ್ತದೆ ನಿಮಗೆ ಹೀಗೆ ಹೊಂಡಗಳು. ಆದರೆ ನಮಗೆ ಇಲ್ಲಿ ನಾವು ಹತ್ತಿರ ಇರೋದ್ರಿಂದ ನಮಗೆ ಇದರಿಂದ ಸಮಸ್ಯೆ ಆಗೋದ್ರಿಂದ ನಾವು ಹೇಳ್ತಾ ಇದ್ದೇವೆ. ಆದರೆ 1-2 ಮನೆ ಆದರೂ ಸ್ಪಂದಿಸಬೇಕಲ್ಲ. ನಮಗೆ ಇಲ್ಲಿ ಸೊಳ್ಳೆ ಕಾಟದಿಂದ ಕುತ್ಕೊಳ್ಳಿಕ್ಕಾಗಲ್ಲ ರಾತ್ರಿ ಇಡೀ. ಅದೇ ಬರ್ತಾರೆ, ಅಂದರೆ ಸೊಳ್ಳೆ ಬಗ್ಗೆ, ಸೊಳ್ಳೆ ನೀವು ಈ ತೆಂಗಿನ ಚಿಪ್ಪು ಇಡಬಾರ್ದು, ಮತ್ತು ಬಾಲ್ದಿಯಲ್ಲಿ ಬಕೆಟಲ್ಲಿ ನೀರು ಇಡಬಾರ್ದು, ಈ ನಾವು ಗಿಡ ನೆಡಲಿಕ್ಕೆ ಚಟ್ಟಿ ಇರ್ತದೆ ಅದರಲ್ಲಿ ನೀರು ಇಡಬಾರ್ದು. ಇಲ್ಲಿ ನೋಡಿದ್ರೆ ಈ ಥರ ನೀರುಂಟು, ಇದೇನು ಮಾಡೋದು ನಾವು? ಅದು ಸಮಸ್ಯೆ ಹೌದು. ಇದಕ್ಕೆ ನಮಗೆ ಒಂದು ಕರೆಕ್ಟ್ ಒಂದು ಸಮಸ್ಯೆಗೆ ಇದಕ್ಕೊಂದು ಪರಿಹಾರ ಬೇಕು. ಹಲವು ವರ್ಷಗಳ ಹಿಂದೆ ಖಾಸಗಿ ಜಾಗದಲ್ಲಿ ನಿರ್ಮಾಣವಾದ ಕಲ್ಲಿನ ಕೊರೆಯನ್ನು ಮುಚ್ಚುವುದಕ್ಕಾಗಿ ಸ್ಥಳೀಯರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಕೈಕಾಲು ಹಿಡಿದು ಬೇಡಿಯಾಗಿದೆ. ಆದರೆ ಈವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲವಂತೆ. ಈ ಹಿಂದೆ ಕಲ್ಲಿನ ಕೊರೆಯ ಗುಂಡಿಗೆ ಸ್ನಾನಕ್ಕೆಂದು ಇಳಿದವರು ಪ್ರಾಣ ಕಳೆದುಕೊಂಡ ಘಟನೆಯೂ ಇದೆ ಎಂದು ಸ್ಥಳೀಯರು ದೂರಿದ್ದಾರೆ. ಇಷ್ಟಾದರೂ ಸ್ಥಳೀಯಾಡಳಿತ ಮಾತ್ರ ಜಾಣ ಮೌನಕ್ಕೆ ಜಾರಿದೆ. ಒಂದೊಮ್ಮೆ ಭೇಟಿ ಕೊಟ್ಟ ಜವಾಬ್ದಾರಿಯುತ ಅಧಿಕಾರಿಗಳು ನೀವೇ ಗುಂಡಿ ಮುಚ್ಚಿ ಎಂಬ ರೀತಿಯಲ್ಲಿ ಉಡಾಫೆಯ ಮಾತುಗಳನ್ನಾಡಿದ್ದರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ದೇವೆ ಈಗ ಜಾಸ್ತಿ ಇದು, ಮತ್ತು ಇದರಿಂದ ಸೊಳ್ಳೆ ಆಗಿ ತುಂಬ ಜನರಿಗೆ ಜ್ವರ ಎಲ್ಲ ತುಂಬ ಬಂದಿದೆ. ಅವರೇ ಯಾರು ಈ ಜಾಗದವರಿದ್ದಾರೆ ಅವರಿಗೆಲ್ಲ ನಾವು ತಿಳಿಸಿದ್ದೇವೆ, ಆದರೂ ಸಹ ಅವರು ಏನು ಕ್ರಮ ತಗೊಳ್ಳಿಲ್ಲ. ಎಷ್ಟು ಮತ್ತು ಕಸ ಎಲ್ಲ ತಂದು ಇಲ್ಲಿ ಹಾಕ್ತಾರೆ. ಈಗ ಅವರು ಏನಾದರೂ ವ್ಯವಸ್ಥೆ ಮಾಡಿದಿದ್ದರೆ ಯಾರು ತಂದು ಹಾಕುವುದಿಲ್ಲ. ಈಗ ಹೊಂಡ ಬಿಟ್ಟರೆ ಯಾರು ಹಾಕದಿರ್ತಾರ, ಎಲ್ಲ ತಂದು ಹಾಕ್ತಾರೆ. ಅದರಿಂದ ಅಲ್ಲ ಜಾಸ್ತಿ ಆಗೋದು. ಅದಕ್ಕೆ ನಾವು ಎಲ್ಲರ ಹತ್ರ ಪಂಚಾಯತಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಅವರು ಸಹ ಏನು ಇದು ರೆಸ್ಪಾನ್ಸ್ ಇಲ್ಲ. ಅಲ್ಲಿ ನೀರು ಬಿಟ್ಟು ಕೊಟ್ಟಿದ್ದಾರೆ, ಅದು ಎಲ್ಲ ಇದಕ್ಕೇ ತುಂಬಲಿಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ಶ್ರೀಧರ್ ಹೋಗ್ಲಿಕ್ಕೆ ಏನು ಮಾಡಿ ಕೊಡಲಿಲ್ಲ. ಕಲ್ಲದ ಕೋರೆ ಅವು ಎಂಗ್ಳು ಯಾನ್ ಪಂಡರ್ಡ ಸೆಕ್ರೆಟರಿ ಬತ್ತು ತೂದಿತ್ತಿರು ಮುಲ್ಪ ಐಕ 2 ಏನ್ ಪಂಡನು ಅವನು ನೀರು ನಿಲ್ಕಿ ಹಾಪುನು ಒಂದು ಪನ್ನೆ ಕಾರ್ ಪಂಡಿರು ನಿಕಲ್ ಮನ್ ಪಾರ್ದ ಎನ್ನಿಗೆ ಪುಲೆಂದ ಐಕೆ ಪಂಡ ಎಂಕಲ್ ದಾಯಮ್ಮ ಎಂಗಲ ಪಾಯನಾ ಎಂಗಲ ಪಾಯ ಎತ್ತು ಏರೇರ್ನ ಪಾಯ ಎಂಕಲ್ ದಾಯ ನಿಗ್ಗು ಕೆಂಡೆ ತೋಡು ಲಂಚನ ಎತ್ತನು ತೋಡು ಕ್ಲೀನ್ ಮನ್ಪುಲೆ ನಿಕುಲ್ ಮಂತಾರತ ಯಾವು ಒಂದು ಪಂಡಿರಲ್ಲ ಸೆಕ್ರೆಟರಿಲ್ಲ ನೆಕ್ಕು ಕೊಡ್ತೀರು ಈ ಪಾಯರ್ದು ಆ ಪಾಯಾಗ ಪಾಸ್ ಹಾಪುನು ಅಪ್ಪದ ಮೀಟನಿ ಪಾಯಂಡು ಐಗೆ ಪೋಪುನು ಐನು ಮುಚ್ಚೋಡು ನೆಂಕಲ ಪನ್ಪುನು ಅವೇನು ಮುಚ್ಚಿನಂತೆ ಎಂಕ್ಲಿಗ್ಲೆ ಎಡ್ಡೈತೆ ಗುಂಡಿ ಪುನಗ ಈ ಜೋಕುಲು ಇಂಚೆ ಎಕ್ಕಲ್ಲನಗ ಎಂಗಳಲ್ಲ ಜೋಕುಲು ಎಂಕ್ಲು ಇಂಚಿ ಬರವನು ಬಿಡ್ಪುಜ ಎಕ್ಕಲ್ನಾಗ ಎಂಕ್ಲಿಗ್ಲ ಅಪಾಯತಿ ಮುಲ್ಪ ಅಂಚ ಅವೇನು ಮುಚ್ಚೋಡು ನಿಂಕಲ್ಲ ಪನ್ಪುನು ಪಾಯ. ಒಟ್ಟಿನಲ್ಲಿ ರಾಜ್ಯದಾದ್ಯಂತ ಡೆಂಗ್ಯೂ ಭೀತಿ ಹೆಚ್ಚಾಗಿದ್ದು ಜನತೆ ಆತಂಕಕ್ಕೆ ಈಡಾಗಿದ್ದಾರೆ. ಈ ಮಧ್ಯೆ ಸಾವಿರಾರು ಲಾರ್ವಾ ಉತ್ಪತ್ತಿ ಮಾಡಬಹುದಾದ ದೊಡ್ಡದಾದ ಗುಂಡಿಗಳನ್ನು ಸ್ಥಳೀಯಾಡಳಿತ ಮುಚ್ಚದೆ ಮನೆಯೊಳಗಿನ ಹೂವಿನ ಕುಂಡಗಳನ್ನು ಸ್ವಚ್ಛಗೊಳಿಸಿದ್ರೆ ಏನು ಪ್ರಯೋಜನ? ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಹೊಂಡಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕಾಗಿದೆ. ಜೀವನ್ ಮಂಗಳೂರು, ದೈಜ್ ವರ್ಲ್ಡ್ 24/7.